ಪಾಕಿಸ್ತಾನವು ಸ್ಫೋಟದ ಹೊತ್ತು 450 ಕಿಲೋಮೀಟರ್ ದೂರ ಗುರಿ ಗಮನದ ದೂರಗಾಮಿ ಕ್ಷಿಪಣಿಯನ್ನು ಶನಿವಾರ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದ್ದಾಗಿ ಘೋಷಣೆ ಮಾಡಿದೆ. ಇದು ಪಾಕಿಸ್ತಾನದ ಪ್ರಚೋದಕ ನಡೆಯೆಂದು ಭಾರತದ ಕಡೆಯಿಂದ ಪ್ರತಿಕ್ರಿಯಿಸಲಾಗಿದೆ. ಇದು ಬಾಲಿಸ್ಟಿಕ್ ಎಂದರೆ ನೆಲದಿಂದ ನೆಲಕ್ಕೆ ಹಾರಿಸುವ ಕ್ಷಿಪಣಿಯಾಗಿದೆ. ಇದನ್ನ ದೂರ ಗುರಿಗೆ ಗುರಿಯಿಡುವ ಇಂಡಸ್ ಪ್ರಯೋಗದಡಿ ಅಬ್ದಾಲಿ ವೆಪನ್ ಸಿಸ್ಟಮ್ ಪ್ರಕ್ರಿಯೆಯಡಿ ಪ್ರಯೋಗ ನಡೆಸಲಾಗಿದೆ. ಎರಡು ದೇಶಗಳ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಇರುವ ಸಂದರ್ಭದಲ್ಲಿ ಪಾಕಿಸ್ತಾನದ ಈ ಪ್ರಯೋಗ ಉದ್ದೇಶಪೂರ್ವಕ ಎಂದು ಹೇಳಲಾಗಿದೆ. ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಪ್ರಮುಖರು ಸಂಪೂರ್ಣ ನಂಬಿಕೆಯಿಂದ ಎಂದು ಈ ಕ್ಷಿಪಣಿ ಪ್ರಯೋಗದ ಬಗೆಗೆ ಹೇಳಿದ್ದಾರೆ. ರಾಷ್ಟ್ರೀಯ ಭದ್ರತೆಗೆ ಸೇರ್ಪಡೆ ಎಂದು ಹೇಳಿದ್ದಾರೆ. ಇದರ ನಡುವೆ ಶನಿವಾರ ಭಾರತವು ನೇರ ಇಲ್ಲವೇ ಅನ್ಯ ದಾರಿಯಿಂದ ಎಂದು ಪಾಕಿಸ್ತಾನದಿಂದ ಎಲ್ಲ ಆಮದು ಬಂದ್ ಎಂದು ಹೇಳಿದೆ. Volkswagen Mangalore, Airport Road, Yeyadi, Mangalore. Volkswagen.